ಹಾಯ್ ನಮಸ್ಕಾರ ಮಾತಿರ್ಲ ಇಂಚಲ್ಲರು ಮಾತಿರ್ಲ ಯಾನಿಕ್ಲ ಮೋಕಿದ ದುಡು ಯೂಟ್ಯೂಬರ್ ಅನಿತ್ ಕುತ್ತಾರ್ ಇನ್ನಿತ ಲಾಗ್ರದಾದ ಪನ್ನಕ ಒಂಜಿ ಯಕ್ಷಗಾನದ ಒಂಜಿ ವೀಡಿಯೋಸ್ ಪಾಡುವೆ ಇನ್ನು ನೈಟ್ ನಮ್ಮ ಇಲ್ಲಡೆ ಯಕ್ಷಗಾನದಕ್ಕಲು ಬರ್ಪೇರು ಅಂಚ ಆಯ್ತ ವೀಡಿಯೋಸ್ ಪಾಡುವೆ ಐಟ್ ತುಂಬಿತ್ತು ನಮ್ಮ ಕಾಂಡೆ ಸ್ವಾಮಿ ಕೊರಗಜ್ಜನ ಕಟ್ಟೆಗೆ ಪೋಯರುಂಡು ಅಲ್ಪರ್ದು ಬೊಕ್ಕ ಯಕ್ಷಗಾನಕ್ಕೆ ದಾದ ಮತ ಬೋಡು ಅವೇನು ದೆತ್ತೊಂಡ್ರೆಂಡು ಪೂ ಬೋಡು ಪರ್ಂದು ಅಂಚನೆ ಬೊಲಂತೆರಿ ಬೋಡು ಬಚ್ಚರೆ ಬೀಡ ಮಾತ ದಾದ ಮತ ಬೋಡು ಐನ್ ಮತ ದೆತ್ತೊಂದರ್ಕ ಬಯ್ಯಗೆ ಯಕ್ಷಗಾನ ಐತ ವೀಡಿಯೋಸ್ ಪಾಡುವೆ ಏತ ಅಪ್ಪ ವೀಡಿಯೋಸ್ ಪಾಡುವೆ ವೀಡಿಯೋಸ್ಗೆ ಇಷ್ಟ ನನಗೆ ಲೈಕ್ ಮಲ್ಪಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಶೇರ್ ಮಲ್ಪಲೆ ಅಪ್ಗೆ ಏನಿತ್ತು ಲಾಗ್ ಸ್ಟಾರ್ಟ್ ಮಲ್ಪಗ ಬಲೆ ನಮಕ್ಕೆ ತಜ್ಜನ ಕಟ್ಟಿಗೆ ಪೋಯರುಂಡು ಅಂಚದೇನಿತ್ತೆ ಕಲಿದೆ ತೊಂಡ್ರೆ ಮುಲ್ಪ ಕುತ್ತಾರ್ದಲ್ಪ ಬೈದೆ ಮುಲ್ಪನೆ ಕಲಿತ ಅಂಗಡಿ ಉಂಡು ಅಲ್ಪರ್ದಿತ್ತೆ 1 ಲೀಟರ್ ಕಲಿದೆ ತೊರೊಂದುಲ್ಲೆ 1 ಲೀಟರ್ಗಿತ್ತೆ 100 ರೂಪಾಯಿ ನಮಗೆ ಕೊರಗಜ್ಜಗೆ ಕಲಿಪಂಡ ಮಸ್ತ್ ಇಷ್ಟ ಇತ್ತೆ ಮಾತಿರ್ಲ ಕ್ವಾರ್ಟ್ರ್ ಬೆತೆ ಬೆತೆ ದಿವೊಂದುಲ್ಲೇರು ಅಂಚನೆ ಬೀಡು ಚಕ್ಕುಲು ದಿಯರುಂಡು ಮುಲ್ಪರ್ದು ಬೀಡು ಚಕ್ಕುಲು ದೆತ್ತೊಂದುಲ್ಲೆ ಏತು ನಮ್ಮೆ ತಜ್ಜನ ಕಟ್ಟೆದಲ್ಲಿ ಪುಲ್ಲ ಅಂಡ ಉಲೆ ವೀಡಿಯೋಸ್ ಮಲ್ಪರೆ ಪರ್ಮಿಷನ್ ಇಜ್ಜಿ ಅಂಚದ ವೀಡಿಯೋಸ್ ಮಲ್ಪುಜ್ಜಿ ಜಸ್ಟ್ ಮುಲ್ಪರ್ದು ಒಂಚೂರು ವೀಡಿಯೋಸ್ ಮಲ್ಪತ್ತೆ ಇದೇ ಇರ್ದು ಉಲೈಪೋದು ಕೈ ಮುಗಿದು ಬರ್ಬೇಕು. ಶ್ರೀ ಕೊರಗತನಿಯ ದೈವದ ಆದಿಸ್ಥಳ ಬಸ್ಸು ತಂಗುದಾನ ಮುಲ್ಪ ಈ ಥರ ಮಸ್ತ್ ಜನ ಬರ್ತಾರೆ ಮಸ್ತ್ ದೂರ ದೂರದ್ದು ಬರೋದಿರ್ತೇವೆ ಅದಕ್ಕೆ ಟೈಮ್ ಇದ್ದಿದ್ದು ಮತ್ತೆ ಬರ್ತಾರೆ ಮತ್ತೆ ಕಲಿತೆ ಉಲೈ ವೀಡಿಯೋ ಮಲ್ಪೆರೆ ಪರ್ಮಿಷನ್ ಇಜ್ಜಿ ಕೊರಗಜ್ಜನ ಗುಡಿತ ಉಲೈ ಏರ್ಲ ವೀಡಿಯೋಸ್ ಮಲ್ಪೆರೆ ಇಜ್ಜಿ ಇಂಚದ ಏರ್ಲ ಮಲ್ಪುಜ್ಜಿರುತ್ತೆ ಅಜ್ಜನ ಕಟ್ಟೆಗೆ ಹೋದು ಇಲ್ಲಾಗ ಬತ್ತೆ ಬೀಡ ಚಕ್ಕುಲಿ ಪ್ರಸಾದ ಕಂತೆ ಅಂಚನೆ ಕಲಿ ಅಂಚನೆ ಒಂದು ರಾತ್ರಿ ಯಕ್ಷಗಾನಗೆ ಸೇಮತ್ತಿಗೆ ಅಂಚನೆ ಮಲ್ಲಿಗೆ ಬೊಲಂತೇರಿ ತಾರಾಯಿ ಬೀಡ ಅಂಚನೆ ಮತ್ತೇನು ರೆಡಿ ಮಾಡಿ ದೀಯತ್ತೆ ಒಂಜಿ ಬಾರದಿರೆಲ್ಲ ದೀತೆ ದೇವರಿಗೆ ಪೂ ಮತ್ತು ಪಾಡ್ದ ಅಂಡ್ ಸೇವಂತಿಗೆ ರಾತ್ರಿ ಅಂಡ್ ದೀಪ ದೀತೆ ಅಂಡ್ ದೇವರಿಗೆ ಐತೆ ಬರಿಯರೆ ಆಂಡ್ ಹಾಕಲು ಅಂಚದ ಯಕ್ಷಗಾನದ ವೀಡಿಯೋಸ್ ಪಾಡುವೆ ಸೊ ಗೈಸ್ ಯಕ್ಷಗಾನದಲ್ಲಿ ಬರ್ಪಿನ ಟೈಮ್ ಆಂಡ್ ಪೂ ಪರ್ಂದು ಅಂಚನೆ ಬೊಲಂತೇರಿ ಬಚ್ಚಿರೆ ಬಜ್ಜಿ ಅಂಚನೆ ದಾದ ಮತ ಬೋರ್ಡ್ ಮಾತ್ರ ರೆಡಿ ಮಲ್ತಾಂಡ್ ಇತ್ತೆ ಬರಿಯರೆ ಅನ್ಪೋಯ್ ಟೈಮ್ ಏನು ಮಾಡು 8 ಗಂಟೆಗೆ ಬರ್ಪೇವೆ ಅಂತಿರುತ್ತೆ ಬರಿಯರೆ ಒಂದು 5 ನಿಮಿಷ ಉಂಡು. ನಮಸ್ಕಾರ. ಬೆಲೆ ಬೆಲೆ
ಹಿಂದೊಮ್ಮೆ ಕೂಡ ಮಹಿಷನನ್ನು ವಧಿಸಿ ಲೋಕಕ್ಕೆ ಮಂಗಳವನ್ನುಂಟು ಮಾಡಿದವಳು ನಾನು. ಇಂದು ದುಃಖಿಸುತ್ತಾ ಇರುವೆ, ಕಣ್ಣೀರ ದಾರಿಯನ್ನೇ ಸುರಿಸುತ್ತಾ ಇರುವೆ. ಯಾರಿಂದ ಬಂದಂತ ಬವಣೆ ಹೇಳಿದಲ್ಲಿ ತಕ್ಷಣ ಪರಿಹರಿಸುತ್ತೇನೆ. ಹಿಂದಕ್ಕಾದರೂ ಲೋಕಗಂಟೆಗಳಾಗಿ ಮೆರೆಯುವಂತಹ ಮಹಿಷರನ್ನೇ ಕೊಂದು ಸ್ವರ್ಗಲೋಕದ ಅಧಿಕಾರ ನಮ್ಮ ಪಾಲಿಗೆ ಕೊಟ್ಟಿದ್ದೀರಿ. ಸಂಪತ್ತಿನ ಸಾಗರದಲ್ಲಿ ತೇಲಾಡುವಂತಹ ಸಮಯದಲ್ಲಿ ಮತ್ತೆ ಮತ್ತೆ ಹುಟ್ಟಿಕೊಂಡಿದ್ದಾರೆ ದಾನವರು. ತರುದೇವಿ ಸಂಜಾತರಾದಂತಹ ಶುಂಭ ನಿಶುಂಭೆಂಬಂತಹ ದಾನವ ಸಕಲ ಸೈನ್ಯವನ್ನು ಸೇರಿಕೊಂಡು ನಮ್ಮ ದೇವಲೋಕಕ್ಕೆ ದಾರಿ ಮಾಡಿದ್ದಾನೆ. ದೇವತೆಗಳಂತಹ ನಮ್ಮನ್ನೆಲ್ಲ ಬಡಿದೋರಿಸಿ ಸುರಪೀಠವನ್ನೆಲ್ಲ ಸ್ವಾಧೀನವಾಗಿ ಮಾಡಿದ್ದಾನೆ. ಪಂಚಮಹಾಪಾತಗಳಲ್ಲಿ ಮಾಡ್ತಾ ಇದ್ದಾನೆ. ಲೋಕ ಕಂಠಕರಾಗಿ ಮೆರೆಯುವಂತಹ ಶುಂಭ ನಿಶುಂಭೆಂಬಂತಹ ದಾನವರನ್ನು ವಧಿಸಿ ಸ್ವರ್ಗಲೋಕದ ಅಧಿಕಾರವನ್ನು ಕೊಡಬೇಕು ತಾಯಿ. ಶುಂಭಾದಿ ದೈತ್ಯರೆಲ್ಲರನ್ನು ವಧಿಸುತ್ತೇನೆ. ಅಷ್ಟರವರೆಗೆ ನಿನ್ನ ನಿಜ ರೂಪವನ್ನು ಮರೆಸಿ ಮೃಗಪಕ್ಷಿಗಳಾಗಿ ಈ ತುಹಿನಾದ್ರಿಯಲ್ಲಿದ್ದು ದುಷ್ಟರನ್ನು ವಧಿಸುವ ದೇವಿ ಮಹಾತ್ಮೆಯನ್ನು ನೋಡುತ್ತೇನೆ. ಕಲಾಮಾತೆಯಾದಂತಹ ಶಾರದಾಂಬೆಯ ಕಲ ಸೇವೆಯನ್ನು ನಿಮ್ಮ ಗೃಹದಲ್ಲಿ ಮಾಡಿದಂತಾರಿವೆ. ಕಲಾಮಾತೆ ಶಾರದಾಂಬೆಯು ಹಾಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ನಾವು ನಂಬಿ ಬಂದಂಥ ಅಯ್ಯಪ್ಪ ಸ್ವಾಮಿ ದೇವರು ತಮಗೆ ಜೀವನದಲ್ಲಿ ಆಯುಷ್ಯದಲ್ಲಿ ಆರೋಗ್ಯದಲ್ಲಿ ಯಾವುದೇ ರೀತಿಯ ಕಷ್ಟ ಎದುರಾಗಿ ಬಂದರೂ ಕೂಡ ಅದನ್ನೆಲ್ಲ ದೂರೀಕರಿಸಿ ಸೌಭಾಗ್ಯವನ್ನು ಕರುಣಿಸಿದಂತಹ ದೇವರಲ್ಲಿ ಬೇಡುತ್ತಾ ತಮಗೆ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಇಷ್ಟಾರ್ಥ ಸಿದ್ಧಿರಸ್ತು. ನಾರಾಯಣ ನಾರಾಯಣ ಬರ್ತದೆ.
ಮಳೆ ಹೋಗಿದೆ ಎಲ್ಲ ಚೀಲದಲ್ಲಿ ಹಾಕಿ.